ಕಾಪಿಕಾಡ್ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಲು ಗುರುವಾರ 40 ದಿನದ ಸಂಧ್ಯಾ ಭಜನ ಸಂಕೀರ್ತನ ನಡೆದಳು. ಶ್ರೀಮತಿ ಬೊಕ್ಕ ಶ್ರೀ ಸುರೇಂದ್ರ ನಾಯಕ್, ಶ್ರೀಮತಿ ಬೊಕ್ಕ ಶ್ರೀ ದಿನೇಶ್ ನಾಯಕ್ ಬಿಜಯ್, ಶ್ರೀ ಅನಿಲ್ ಜಯಲಕ್ಷ್ಮಿ ಟ್ರಾನ್ಸ್ಪೋರ್ಟ್ ಬೋಳೂರು, ಶ್ರೀಮತಿ ಸರೋಜಾ ಸುಮಂತ್ ಇಲ್ಲದಕ್ಲು, ಶ್ರೀಮತಿ ಶೋಭಾ ಚಂದ್ರಶೇಖರ್ ಓಂ ಸಾಯಿ ನಿಲಯ ಅಂಬಿಕಾ ರೋಡ್, ಶ್ರೀ ನರಸಿಂಹ ಕುಟುಂಬಸ್ಥರು, ಶ್ರೀಮತಿ ಯಮುನಾ ಬೊಕ್ಕ ಇಲ್ಲದಕ್ಲು ಕುಂಪಲ, ಶ್ರೀಮತಿ ಶಶಿಕಲಾ ರಮೇಶ್ ಕಾಪಿಕಾಡ್, ಶ್ರೀಮತಿ ಸಂಧ್ಯಾ ಚೇತನ್ ಪದವಿನಂಗಡಿ, ಶ್ರೀಮತಿ ಪೂಜಾ ಜಗದೀಶ್ ಅಂಚನ್, ಶ್ರೀಮತಿ ಜಯಶ್ರೀ ಜಯಂತ್ ಕಾಪಿಕಾಡ್, ಕೆಡಿಪಿ ನಾಮನಿರ್ದೇಶಿತ ಸದಸ್ಯರು ಪ್ರಶಾಂತ್ ಕಾಪಿಕಾಡ್, ಶ್ರೀಮತಿ ರಮ್ಯಾ ದಿವ್ಯರಾಜ್ ನಾರ್ಯಗುತ್ತು, ಶ್ರೀಮತಿ ಸುಹಾಸಿನಿ ಬಬ್ಬುಕಟ್ಟೆ, ಶ್ರೀಮತಿ ಭಾರತಿ ತಾರ್ನಾಥ್ ಗಟ್ಟಿ ಕಾಪಿಕಾಡ್, ಆರ್ಯನ್ ಅನೂಪ್ ಚಂದ್ರಪಾಲ್ ಕಾಪಿಕಾಡ್, ಡಾಕ್ಟರ್ ಸಮೀಪ್ ವಿದ್ಯಾ ದಂಪತಿ ಅಂಬಿಕಾ ರೋಡ್, ರೇವತಿ ಬೊಕ್ಕ ನಂದಿನಿ ಭಟ್ನಗರ, ಶ್ರೀಮತಿ ಭಾರತಿ ಭಟ್ನಗರ, ಶ್ರೀಮತಿ ನಳಿನಿ ಭಟ್ನಗರ ತುಡರ್ ಬೆಳಗಾದು ಭಜನಾ ಸಂಕೀರ್ತನೆಗೆ ಚಾಲನೆ ಕೊರಿಯರು.
ದೇವಾಲಯದ ಆಡಳಿತ ಮೊಕ್ತೇಸರರು ಸೇವಾ ಸಮಿತಿ ಪದಾಧಿಕಾರಿಗಳು ಮಹಿಳಾ ಸಮಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಕಾವೂರು ಬೋಲ್ಪುಗುಡ್ಡೆ ಶ್ರೀ ನವಶಕ್ತಿ ಭಜನಾ ಮಂಡಳಿದಕ್ಲು ಭಜನಾ ಸಂಕೀರ್ತನೆ ನಡಪಾತ್ ಕೊರಿಯರು.
ಬಂದ